ರೋಟರಿ ಕ್ಲಬ್ ಆಫ್ ಮಂಗಳೂರು ಆರ್ಐ ಜಿಲ್ಲೆ 3181ರ ಜಿಲ್ಲಾ ಅನುದಾನ ಯೋಜನೆಯಡಿ 13 ಶಿಕ್ಷಣ ಸಂಸ್ಥೆಗಳಿಗೆ ನೈರ್ಮಲ್ಯ ಕರವಸ್ತ್ರ ಮತ್ತು ದಹನಕಾರಿಗಳ ವಿತರಣಾ ಯಂತ್ರವನ್ನು ಹಸ್ತಾಂತರ ಮಾಡಲಾಯಿತು. ಹಸ್ತಾಂತರದ ಸಮಾರಂಭವು ಮಂಗಳೂರಿನ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಸದಸ್ಯರು ಮತ್ತು ಫಲಾನುಭವಿಗಳ ಸಮ್ಮುಖದಲ್ಲಿ ನಡೆಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಜೋಸೆಫ್ ಮ್ಯಾಥ್ಯೂ ಅವರು ಮಾತನಾಡಿ, ಮಹಿಳೆಯರು ಆರ್ಥಿಕವಾಗಿ ಬೇರೆಯವರನ್ನ ಅವಲಂಬಿತರಾಗಿರ್ತಾರೆ. ಆದರೆ ಇವತ್ತಿನ ದಿನಗಳಲ್ಲಿ ಮಹಿಳೆಯರು ಸ್ವತಃ ದುಡಿದು ತಿಂತಾ ಇದ್ದಾರೆ. ಶಿಕ್ಷಣವೆನ್ನುವುದು ಎಲ್ಲವನ್ನ ಕಲಿಸ್ತಾ ಇದೆ. ಸರ್ಕಾರ ಸಾಕಷ್ಟು ಸೌಲಭ್ಯ ಕಲ್ಪಿಸ್ತಾ ಇದ್ರು, ಶಿಕ್ಷಣದಿಂದ ದೂರ ಉಳಿತಾ ಇದ್ದಾರೆ ಅಂತ ಹೇಳಿದ್ರು. We can see that education is one of the prime matter of importance to gain economic independence. If they have to gain and get a job or any other thing, education is also considered as one of the important or prime factors of status of women in any society. Unfortunately, if you look at the Indian society, particularly if you look into the Karnataka state, prior to the introduction of the Akshara Dasoha, that is the midday meal scheme, the average dropouts of students before reaching 10th standard was 60%. And of that 60%, more than 80% of the dropouts were girl students. There were two reasons. ಈ ಸಂದರ್ಭ ವೇದಿಕೆಯಲ್ಲಿ ಮಾಜಿ ಗವರ್ನರ್ ರೋಟರಿಯನ್ ಕೃಷ್ಣ ಶೆಟ್ಟಿ, ಅಸಿಸ್ಟೆಂಟ್ ಗವರ್ನರ್ ರೋಟರಿಯನ್ ಸುಮತಿ ಎಸ್ ರಾವ್, ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಜತಿನ್ ಅತ್ತಾವರ್, ಕಾರ್ಯದರ್ಶಿ ಡಾಕ್ಟರ್ ಪ್ರಮೋದ್ ಕುಮಾರ್, ಆದಿತ್ಯ ಪೈ ಉಪಸ್ಥಿತರಿದ್ದರು.